ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇತರ ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ, ಎಲ್ಲ ಯುವಕ ಮಿತ್ರರೇ, ಸಮಯ ಬಹಳಷ್ಟಾಗಿದೆ. ನಾನು 7:30 ಗಂಟೆಗೆ ಪುತ್ತೂರನ್ನು ಬಿಡಲೇಬೇಕು. ಮಂಗಳೂರಿನಲ್ಲಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ನಾಳೆ ತುಮಕೂರಿಗೆ ಹೋಗಬೇಕು. ನಾನು ಇಲ್ಲಿಗೆ ಬರೋದು 1 ಗಂಟೆ ತಡ ಆಯಿತು. 5 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದು 5:05ಗೆ, ಈಗ 6:30ಗಿಂತ ಜಾಸ್ತಿ ಆಗಿದೆ. ಇನ್ನೊಮ್ಮೆ ಕಾರ್ಯಕರ್ತರ ಸಭೆ ಮಾಡೋಣ. ನಾನು ಮಂಗಳೂರಿನಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಬರ್ತೇನೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳು ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು. ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಇದವಲ್ಲ, ಈ 2 ಜಿಲ್ಲೆಗಳು ಭಾರತೀಯ ಜನತಾ ಪಕ್ಷದವರಿಗೆ ಕೋಮುವಾದವನ್ನು ಉಂಟಾಕಿ ಬೆಳೆಸಲಿಕ್ಕೆ ಫಲವತ್ತಾದಂಥ ಜಿಲ್ಲೆಗಳಾಗ್ತಿದ್ದಾರೆ. ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಮಂಗಳೂರು, ಉಡುಪಿ ಒಂದು ರೀತಿ RSS ಅವರ ಲ್ಯಾಬೊರೇಟರಿ ಇದ್ದಾಗಿ ಅಂತ ಹೇಳಿ. ಭಾರತೀಯ ಜನತಾ ಪಕ್ಷದವರು ಈ ದೇಶದ ಜನರನ್ನ ಸುಳ್ಳುಗಳ ಮೂಲಕ, ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಬೇರೆ ನಾಯಕರುಗಳಿರ್ಬೋದು, ಜನರ ನೈಜ ಸಮಸ್ಯೆಗಳನ್ನು ಅವರೆಲ್ಲರೂ ಕೂಡ ಪ್ರಸ್ತಾಪ ಮಾಡಲ್ಲ. ಇವತ್ತು ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಬಗ್ಗೆ ಪ್ರಧಾನಮಂತ್ರಿಗಳಾಗಲಿ, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಲಿ ಮಾತಾಡಲ್ಲ. ಅದರ ಬಗ್ಗೆ ನಿರುದ್ಯೋಗ ಇವತ್ತು ಬಹಳ ಕಾಡ್ತಾ ಇದೆ. ನಿಮಗೆ ಒಂದು ಹೇಳಬೇಕು ಅಂತಂದ್ರೆ, ಪದವೀಧರ ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿ 40% ನಿರುದ್ಯೋಗಿಗಳಿದ್ದಾರೆ. ಪದವೀಧರ ಪುರುಷರು 22% ನಿರುದ್ಯೋಗಿಗಳಿದ್ದಾರೆ. ಇವರು ಬಂದ ಮೇಲೆ ನಿರುದ್ಯೋಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದ್ದಂಥ ಹುದ್ದೆಗಳು ಕೂಡ ಹೋಗ್ಬಿಟ್ಟಿದ್ದಾವೆ. ಬೆಲೆ ಏರಿಕೆಯಂತೂ ಗಗನವನ್ನ ಮುಟ್ಟಿದೆ. ಅದು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟ್, ಕಬ್ಬಣ, ಆಹಾರ ಪದಾರ್ಥಗಳು, ಎಣ್ಣೆ, ಇವೆಲ್ಲ ಕೂಡ ಇವತ್ತು ಗಗನವನ್ನು ಮುಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ ಒಳಗಡೆ ಆಗಲಿ ಹೊರಗಡೆ ಆಗಲಿ ಅವರು ಯಾವತ್ತೂ ಕೂಡ ಈ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡದೇ ಇಲ್ಲ. ಅದಕ್ಕೆ ಈಗ ರಾಜ್ಯದ ಜನ ನಮ್ಮ ಸರ್ಕಾರ ಏನಿತ್ತು 2003ರಿಂದ 2018ರವರೆಗೆ, ಆ ಸರ್ಕಾರ ಏನು ಕಾರ್ಯಕ್ರಮಗಳನ್ನು ನಾವು ಜನರು ಕೊಟ್ಟಿದ್ದು, ಈಗೇನ ಎಲ್ಲ ಕಾರ್ಯಕ್ರಮಗಳೆಲ್ಲ ನಿಂತೋಗಿದ್ದಾವಲ್ಲ, ಅವನ್ನ ನೆನಪು ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು 2013ರ ಪ್ರಣಾಳಿಕೆಯಲ್ಲಿ
165 ಭರವಸೆಗಳನ್ನು ಕೊಟ್ಟಿದ್ದರು. ಆ 165 ಭರವಸೆಗಳನ್ನು ಕೂಡ ಈಡೇರಿಸಿ ಅವಲ್ಲದೇನೆ 25ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದರು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಈಗ ಬಡವರಿಗೆ ನಾವು ಅಕ್ಕಿ ಕೊಟ್ಟಿದ್ದೆವು, ಅನ್ನಭಾಗ್ಯ ಅನ್ನೋ ಕಾರ್ಯಕ್ರಮನ ಕೊಟ್ಟಿದ್ದೆವು. ಅದ್ಯಾರ ಕೆಲವರು ಮಾತ್ರ ಅಕ್ಕಿ ತಗೋತಾ ಇರಲಿಲ್ಲ. ಭಾರತೀಯ ಜನತಾ ಪಕ್ಷದ ಬಡವರು ಕೂಡ ಅಕ್ಕಿ ತಗೊಂಡಿದ್ದಾರೆ. ಹೌದಲ್ಲ? ಅವ್ರು ತಗೊಂಡಿಲ್ವಾ? ಅವ್ರ ಮಕ್ಕಳಿಗೆ ಹಾಲು ಕೊಟ್ಟವಲ್ಲ, ಅವ್ರ ಮಕ್ಕಳು ಹಾಲು ಕೊಡುದಿಲ್ವಾ? ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ, ಅವ್ರ ಮಕ್ಕಳು ಹೋಗಿ ಊಟ ಮಾಡಿಲ್ವ? ಅಲ್ಲಿ ಕೃಷಿ ಭಾಗ್ಯ ಮಾಡಿದಾಗ ಎಲ್ಲ ಜಾತಿಯವ್ರಿಗೂ ಕೃಷಿ ಭಾಗ್ಯ ಮಾಡಿಲ್ವಾ? 3 ಲಕ್ಷದವರೆಗೆ ಬಡ್ಡಿ ರಹಿತವಾಗಿ ಸಾಲ ಕೊಟ್ಟಿದ್ವಲ್ಲ, ಅದು ಎಲ್ಲ ಜಾತಿಯವ್ರಿಗೂ ಕೂಡ ಆಗಿಲ್ವ? ಅದು ಕೆಲವು ಜಾತಿಯವರು ಮಾತ್ರ ಆಗಿದ್ದ. ಇವತ್ತು ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಿದ್ದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದೊಂದಾಗಿ ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇವತ್ತು ಬಜೆಟ್ ಮಂಡಿಸಿದ್ದಾರೆ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು. ಬರೀ ಸುಳ್ಳು ಹೇಳಿದ್ದಾರೆ ಬಜೆಟ್ನಲ್ಲಿ, ಅದು ಜನಪರವಾಗೂ ಇಲ್ಲ. ಕಳೆದ ವರ್ಷ ಮಂಡಿಸಿದ್ರಲ್ಲ ಬಜೆಟ್, ಆ ಬಜೆಟ್ನಲ್ಲಿ 52 ಕಾರ್ಯಕ್ರಮಗಳಿಗೆ ಇವತ್ತಿನವರೆಗೆ ಆದೇಶ ಆಗಿಲ್ಲ. ಏನು ವೈಷಮ್ಯ! ಅದರಿಂದ ನಾನು ಇನ್ನೊಮ್ಮೆ ಬರ್ತೀನಿ. ಈಗ ನಾನು ಇವೆಲ್ಲ ಮಾತಾಡಕ್ಕೆ ಹೋದ್ರೆ ಬಹಳ ಸಮಯ ಆಗ್ತದೆ. ಆದ್ರೆ ಇಷ್ಟು ಮಾತ್ರ ಹೇಳಿ, ಚುನಾವಣೆ ಇನ್ನೊಂದು ವರ್ಷ ಇದೆ, ಈಗಲೇ ತಯಾರಿ ಮಾಡ್ಕೋಬೇಕು. ಈ ಸಾರಿ ಪುತ್ತೂರು ಮತಕ್ಷೇತ್ರದಲ್ಲಿ 100ಕ್ಕೆ 100 ಗೆಲ್ಲೇಬೇಕು. ಏನಮ್ಮ ಶಕುಂತಲಾ ಶೆಟ್ಟಿ, ಅದಕ್ಕೆ ನಮ್ಮ ಕಾರ್ಯಕರ್ತರು ಈಗಲಿಂದಲೇ ಶಕ್ತ ಮಾಡಿ, ಜನಗಳನ್ನ ಭೇಟಿ ಮಾಡಿ, ಜನರಿಗೆ ಸತ್ಯವನ್ನು ತಿಳಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡಿ, ಸಮಯ ಇಲ್ಲದಿರೋದ್ರಿಂದ ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪ ಮಾಡೋಕ್ಕಾಗಲ್ಲ, ಕ್ಷಮಿಸಬೇಕು. ನೀವೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.